ഈ പരിശുദ്ധ റമദാൻ ഉദാരതയുടെ കുറവ് പറ്റാത്ത മാസമായിരുന്നു. നമ്മളൊക്കെ തിരിഞ്ഞു നോക്കുമ്പോൾ എത്ര ആളുകൾക്കാണ് ഈ റമദാനിൽ നമ്മൾ സ്വതക്ക കൊടുത്തിട്ടുള്ളത്? എത്രയാണ് നമ്മൾ സക്കാത്തിന്റെ വിഹിതം അർഹതപ്പെട്ട ആളുകൾക്ക് വേണ്ടി മാറ്റിവെച്ചിട്ടുള്ളത്? ಲೈಲತ್ತುಲ್ ಕದ್ರ್ ರಾತ್ರಿಯಲ್ಲಿ ಮಂಜೇಶ್ವರ ಮಸೀದಿಗಳಲ್ಲಿ ಭಕ್ತರ ಸಾಗರ. ಪವಿತ್ರ ರಂಜಾನ್ ಮಾಸದ 27ನೇ ರಾತ್ರಿಯಾದ ಲೈಲತ್ತುಲ್ ಕದ್ರ್ ಸಂದರ್ಭದಲ್ಲಿ ಮಂಜೇಶ್ವರದ ವಿವಿಧ ಮಸೀದಿಗಳಲ್ಲಿ ಭಕ್ತಿ ಭಾವದಿಂದ ಕೂಡಿದ ವಿಶೇಷ ಪ್ರಾರ್ಥನಾ ಸಭೆಗಳು ಮತ್ತು ಧಾರ್ಮಿಕ ಪ್ರಭಾಷಣಗಳು ನಡೆದವು. ಸಾವಿರಾರು ತಿಂಗಳುಗಳಿಗಿಂತಲೂ ಶ್ರೇಷ್ಠವೆಂದು ಪರಿಗಣಿಸಲ್ಪಡುವ ಈ ರಾತ್ರಿಯ ಪುಣ್ಯವನ್ನು ಅರಸಿ ಸಾವಿರಾರು ವಿಶ್ವಾಸಿಗಳು ಮಸೀದಿಗಳಲ್ಲಿ ಜಮಾಯಿಸಿದ್ದರು. ಕುಂಜತ್ತೂರು ತೂಮಿನಾಡು ಮಸ್ಜಿದ್ ನೂರ್ನಲ್ಲಿ ನಡೆದ ವಿಶೇಷ ಸಮಾರಂಭವು ಭಕ್ತರ ಗಮನ ಸೆಳೆಯಿತು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಹಿರಿಯ ವಿದ್ವಾಂಸರಾದ ಕೆಟಿ ಸಿರಾಜ್ ಅವರು ಆಗಮಿಸಿದ್ದರು. ಕೆಟಿ ಸಿರಾಜ್ ಅವರು ಲೈಲತ್ತುಲ್ ಕದ್ರ್ ರಾತ್ರಿಯ ಮಹತ್ವ, ರಂಜಾನ್ ಮಾಸದ ಕೊನೆಯ 10 ದಿನಗಳ ಶ್ರೇಷ್ಠತೆ ಮತ್ತು ಮಾನವ ಜೀವನದಲ್ಲಿ ಧರ್ಮದ ಅಗತ್ಯತೆಯ ಕುರಿತು ಮೃದು ಮಧುರ ಶೈಲಿಯಲ್ಲಿ ಪ್ರಭಾಷಣ ಮಾಡಿದರು. ಪ್ರಭಾಷಣದ ನಂತರ ನಡೆದ ಸಾಮೂಹಿಕ ಪ್ರಾರ್ಥನೆಗೆ ಅವರು ನೇತೃತ್ವ ನೀಡಿದರು. ಲೋಕಶಾಂತಿ, ಮನುಕುಲದ ಏಳಿಗೆ ಹಾಗೂ ಪಾಪ ವಿಮೋಚನೆಗಾಗಿ ನಡೆದ ಈ ಪ್ರಾರ್ಥನೆಯಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಕಣ್ಣೀರು ಸುರಿಸುತ್ತಾ ಪಾಲ್ಗೊಂಡಿದ್ದು ಕಂಡುಬಂತು. ಉದ್ಯಾವರ ಸಾವಿರ ಜಮಾತ್ ಮಸೀದಿ, ಕುಂಜತ್ತೂರು ಮಸೀದಿ, ಅದೇ ರೀತಿ ಪೊಸೋಟು, ಉಪ್ಪಳ, ಹೊಸಂಗಡಿ ಸೇರಿದಂತೆ ವಿವಿಧ ಭಾಗಗಳ ಜುಮಾ ಮಸೀದಿಗಳಲ್ಲಿ ರಾತ್ರಿ ಇಡೀ ಆರಾಧನೆಗಳು ನಡೆದವು. ತರಾವಿಹ್ ನಮಾಜ್ ಬಳಿಕ ನಮಾಜ್ ಹಾಗೂ ಕಿಯಾಮುಲೈಲ್, ಕತಾಮುಲ್ ಕುರಾನ್ ಪ್ರಾರ್ಥನೆಗಳು ನಡೆದವು. ಮಸ್ಜಿದ್ ನೂರ್ ಸೇರಿದಂತೆ ಹಲವು ಮಸೀದಿಗಳಲ್ಲಿ ಪ್ರಾರ್ಥನೆಗೆ ಬಂದ ಭಕ್ತಾದಿಗಳಿಗೆ ಸಹರಿ ಮುಂಜಾನೆಯ ಆಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಪುಣ್ಯ ರಾತ್ರಿಯ ಅಂಗವಾಗಿ ಹಲವು ಮಸೀದಿಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ಮುಂಜಾನೆವರೆಗೂ ಮಸೀದಿಗಳು ಭಕ್ತರಿಂದ ತುಂಬಿ ತುಳುಕುತ್ತಿದ್ದವು. ಮಂಜೇಶ್ವರಾದ್ಯಂತ ಆಧ್ಯಾತ್ಮಿಕ ವಾತಾವರಣ ಮನೆ ಮಾಡಿತು. കുടുംബക്കാർക്ക്, അയൽപക്കത്തുള്ളവർക്ക്, നമ്മുടെ നാട്ടിലെ പള്ളികൾക്ക്, നമ്മുടെ നാട്ടിലെ മദ്രസകൾക്ക്, ലോകത്തിന്റെ പല ഭാഗത്തു നിന്നും വന്നിട്ടുള്ള ഇസ്ലാമിക സംരംഭങ്ങൾക്ക് നമ്മൾ കണക്കില്ലാതെ ഈ മാർഗത്തിൽ ധനം ചെലവഴിച്ചത് നമുക്കിപ്പോൾ ഓർത്തെടുക്കാൻ കഴിയുന്നു. നമ്മളിൽ നിന്ന് കബൂൽ ചെയ്യുവാനാണ്.